ಹೆಸರಿನಲ್ಲಿ ಟೋಲ್ಗೇಟ್ ಹೆಸರಿನಲ್ಲಿ ಟೋಲ್ಗೇಟ್ ಹೆಸರಿನಲ್ಲಿ ಟೋಲ್ಗೇಟ್ ಹೆಸರಿನಲ್ಲಿ ವಾಹನ ಸುಲಿಗೆ 1 2 ವಾಹನ ಸುಲಿಗೆ 1 2 ವಾಹನ ಸುಲಿಗೆ 1 2 ಜಿಂದಾಬಾದ್ ಜಿಂದಾಬಾದ್. ಮಂಗಳವಾರ ಬ್ರಹ್ಮರಕೂಟ್ಲು ಟೋಲ್ಗೇಟ್ನಿಂದ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪಾದಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಬ್ರಹ್ಮರಕೂಟ್ಲುವಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟೋಲ್ಗೇಟ್ ಕೂಡಲೇ ಮುಚ್ಚಬೇಕು ಎಂದು ಆಗ್ರಹಿಸಿದರು. ಪಾದಯಾತ್ರೆಗೆ ಎಸ್ಡಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪರಂಗಿಪೇಟೆ ಹಾಗೂ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫಾನ್ಸೋ ಫ್ರಾಂಕೋ ಅವರು ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಅವರಿಗೆ ಪಂಜು ಹಸ್ತಾಂತರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಈ ವೇಳೆ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಫರಂಗಿಪೇಟೆ, ಸಾರ್ವಜನಿಕರಿಂದ ಹಣ ವಸೂಲಿ ಮಾಡುತ್ತಿರುವ ಬ್ರಹ್ಮರಕೂಟ್ಲು ಟೋಲ್ಗೇಟ್ ಅನ್ನು ಸರ್ಕಾರ ಕೂಡಲೇ ಮುಚ್ಚಬೇಕು ಹಾಗೂ ಜನರ ಮೇಲಿನ ಈ ಹಗಲು ದರೋಡೆಯನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಬ್ರಹ್ಮರಕೂಟ್ಲು ಟೋಲ್ಗೇಟ್ನಲ್ಲಿ ಹೆದ್ದಾರಿ ಪ್ರಾಧಿಕಾರವು ಖಾಸಗಿ ವ್ಯಕ್ತಿಗಳ ಮೂಲಕ ಒಟ್ಟು ಕಳೆದ 23 ವರ್ಷಗಳಿಂದ ವಾಹನಗಳಿಂದ ಟೋಲ್ ಸಂಗ್ರಹ ನಡೆಸುತ್ತಿದ್ದಾರೆ. ಇದು ಅವಧಿ ಮತ್ತು ಹೆದ್ದಾರಿ ಪ್ರಾಧಿಕಾರದ ನಿಯಮಗಳನ್ನು ಮೀರಿ ನಡೆಸುತ್ತಿರುವ ಟೋಲ್ ಸಂಗ್ರಹ ಆಗಿದೆ. ಸುರತ್ಕಲ್ ಹಾಗೂ ಬಿಸಿ ರೋಡ್ ನಡುವಿನ ಹೆದ್ದಾರಿ ಯೋಜನೆಯು ಸದ್ರಿ ರಸ್ತೆಯು ಕಳೆದ 10 ವರ್ಷಗಳಿಂದ ಸರಿಯಾದ ನಿರ್ವಹಣೆ, ಸಮರ್ಪಕ ಮೂಲಭೂತ ಸೌಲಭ್ಯ ಯಾವುದೂ ಮಾಡದೆ ಸಾರ್ವಜನಿಕರಿಂದ ಟೋಲ್ ಹೆಸರಿನಲ್ಲಿ ದುಡ್ಡು ವಸೂಲಿ ನಡೆಸುತ್ತಿರುವುದು ಸರ್ಕಾರಿ ಪ್ರಾಯೋಜಿತ ಸುಲಿಗೆ ಅಲ್ಲವೇ? ಇದರ ವಿರುದ್ಧ ಜಿಲ್ಲೆಯ ಜನರ ಸಮಾಧಾನ ಮತ್ತು ಆಕ್ರೋಶ ಇದೆ. ಈ ಬಗ್ಗೆ ಜಿಲ್ಲೆಯಾದ್ಯಂತ ಹಲವಾರು ಹೋರಾಟಗಳು ನಡೆದಿದೆ. ಆದರೆ ಸರ್ಕಾರ ಮತ್ತು ಹೆದ್ದಾರಿ ಪ್ರಾಧಿಕಾರ ಈ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತಾ ಇಲ್ಲ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಥಾವುಲ್ಲಾ ಜೋಕಟ್ಟೆ ಮಾತನಾಡಿ, ಕಾರ್ಮಿಕರ ಬದುಕಿಗೆ ಹೊರೆಯಾಗಿರುವ ಬ್ರಹ್ಮರಕೂಟ್ಲು ಟೋಲ್ಗೇಟ್ ಕಡ್ಡಾಯವಾಗಿ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ನೋವುಗಳನ್ನು ಹೇಳಲಿಕ್ಕೆ ಡಿಸಿ ಹೋದಾಗ ಕಾನೂನು ಕರ್ತವ್ಯ ನಾವು ಆಳ್ತಿದ್ದೀವಿ. ಆದರೆ ಇತರ ಪಾರ್ಟಿಗಳಲ್ಲಿ ನಾವಲ್ಲ. ಇತರ ಪಾರ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರ ನಾಡಿನ ಸುಂದರ ಭೂಮಿಯ ಬಣ್ಣ ಭೂಮಿಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಜಾತಿ ಮತ ಧರ್ಮಗಳನ್ನು ಮೆಟ್ಟಿ ನಿಂತು ಎಲ್ಲರ ಮಧ್ಯದಲ್ಲಿ ನಾವು ಪ್ರೀತಿ ನೀಡುವುದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಪೊಲೀಸರ ಬಟ್ಟೆ ಹರಿದು ಪೊಲೀಸರನ್ನು ತೂರಿ ಹಾಕುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಸಂಸ್ಕೃತಿ ಅಲ್ಲ. ಹೇಳಿದ ತಕ್ಷಣ ನಾವು ಕೂತ್ಕೊಂಡಿದ್ದೀವಿ. ಏನು ಅಂತ ಹೇಳ್ತಾರೆ, ನಡೆಯೋಣ. ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಸ್ ಕಡಂಬು ಮಾತನಾಡಿ, ಅನಧಿಕೃತ ಟೋಲ್ ವಸೂಲಿಯನ್ನ ತೀವ್ರವಾಗಿ ಖಂಡಿಸಿದರು. ಅನಧಿಕೃತವಾಗಿರತಕ್ಕಂತಹ ಬ್ರಹ್ಮರಕೂಟ್ಲು ಟೋಲ್ ಏನಿದೆ ಅದನ್ನು ನೀವು ತೆರವುಗೊಳಿಸಬೇಕಂತೇಳಿ ಆ ಮನವಿಯನ್ನ, ಆ ಪ್ರತಿಭಟನೆಯನ್ನ, ಆ ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ನಾವು ಡಿಸಿ ಕಚೇರಿಯ ಕಡೆಗೆ ಇವತ್ತು ಚಲೋವನ್ನು ಹಮ್ಮಿಕೊಂಡಿದ್ದೇವೆ. ಈ ಚಲೋ ಡಿಸಿ ಕಚೇರಿಯ ಬಳಿಗೆ ತಲುಪುವ ಮುಂಚೆ ತಡೆದಿರುವಂತಹ ಬ್ಯಾರಿಕೇಡ್ಗಳು ಏನಿದೆ, ಈ ಬ್ಯಾರಿಕೇಡ್ಗಳಿಗೆ ಎಸ್ಡಿಪಿಐ ಅನ್ನು ತಡೆಯುವಷ್ಟು ಗಟ್ಟಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ನಿಮ್ಮ ಬ್ಯಾರಿಕೇಡ್ಗಳು ಎಸ್ಡಿಪಿಐ ಹೆಜ್ಜೆಗಳನ್ನ, ಎಸ್ಡಿಪಿಐ ಕೊಲಿಗಳನ್ನ ಈ ಹಿಂದೆಯೂ ಅರಗಿಸಿಲ್ಲ, ಇನ್ನು ಮುಂದೆಯೂ ಕೂಡ ಅರಗಿಸಲಿಕ್ಕೆ ಈ ಬ್ಯಾರಿಕೇಡ್ಗಳಿಂದ ಸಾಧ್ಯವಿಲ್ಲ ಅನ್ನುವಂತ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತೇವೆ. ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಅವರು ಜಿಲ್ಲಾಧಿಕಾರಿಯವರ ಪರವಾಗಿ ಮನವಿ ಸ್ವೀಕರಿಸಲು ಆಗಮಿಸಿದ್ದ ಅಧಿಕಾರಿಗಳ ಮುಂದೆ ಪಕ್ಷದ ಬೇಡಿಕೆಗಳನ್ನು ಮಂಡಿಸಿ ಮನವಿ ಪತ್ರವನ್ನು ಹಸ್ತಾಂತರಿಸಿದರು. ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು, ಎಸ್ಡಿಪಿಐ ಮಂಗಳೂರು ನಗರ ಜಿಲ್ಲಾಧ್ಯಕ್ಷ ಅಶ್ರಫ್ ಅಡ್ಡೂರು, ಯಂಗ್ ಡೆಮಾಕ್ರಾಟ್ಸ್ ರಾಜ್ಯ ಜಾಯಿಂಟ್ ಕನ್ವೀನರ್ ಮುನಿಶ್ ಅಲಿ, ಎಸ್ಡಿಟಿಯು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಫಿಲಿಪ್ ಹೆನ್ರಿ ಡಿಸೋಜಾ, ನಗರ ಜಿಲ್ಲಾಧ್ಯಕ್ಷ ಅಬ್ದುಲ್ ರಹಿಮಾನ್ ಬೋಳಿಯಾರ್, ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಇನಾಸ್ ರೋಡ್ರಿಗಸ್, ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಪುತ್ತೂರು ಮತ್ತಿತರರು ಪಾಲ್ಗೊಂಡಿದ್ದರು.